वासुदेवाय। ॐ नमो नमो भगवते भगवते वासुदेवाय। वासुदेवाय। ॐ नमो भगवते वासुदेवाय। ॐ नमो नमो भगवते भगवते वासुदेवाय। वासुदेवाय। ಗುರುವಿಗೆ ಪ್ರಣಾಮಗಳು. ಓಂ ಅಜ್ಞಾನತಿಮಿರಾಂಧಸ್ಯ ॐ ज्ञानतिमिरान्धस्य ಜ್ಞಾನಾಂಜನಶಲಾಕಯ ज्ञानाञ्जनशलाकया ज्ञानाञ्जनशलाकया ಚಕ್ಷುರುನ್ಮಿಲಿತಂ येन चक्षुरुन्मिलितं येन चक्षुरुन्मिलितं ತಸ್ಮೈ ಶ್ರೀ ಗುರುವೇ ನಮಃ. तस्मै श्रीगुरुवे श्रीगुरुवे नमः। ಶಿಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ नमो नमो विष्णुपादाय ಕೃಷ್ಣ ಪ್ರೇಷ್ಠಾಯ ಭೂತಲೆ कृष्णप्रेष्ठाय भूतले भूतले ಶ್ರೀಮತೆ ಭಕ್ತಿ ವೇದಾಂತ श्रीमते श्रीमते भक्तिवेदान्त भक्तिवेदान्त ಸ್ವಾಮಿನ್ನಿತಿ ನಾಮಿನೇ. स्वामिनिति स्वामिनिति नामिने। नामिने। ನಮಸ್ತೆ ಸರಸ್ವತಿ ದೇವೆ नमस्ते नमस्ते सरस्वते देवे सरस्वते देवी ಗೌರವಾಣಿ ಪ್ರಚಾರಿಣೆ गौरवाणी गौरवाणी प्रचारिणे प्रचारिणे ನಿರ್ವಿಶೇಷ ಶೂನ್ಯವಾದಿ निर्विशेष निर्विशेष शून्यवादी शून्यवादी ಪಾಶ್ಚಾತ್ಯ ದೇಶತಾರಿಣಿ पाश्चात्य पाश्चात्य देशतारिणे। ಜೈ ಶ್ರೀ ಕೃಷ್ಣ ಚೈತನ್ಯ जय श्री जय कृष्ण चैतन्य चैतन्य ಪ್ರಭು ನಿತ್ಯಾನಂದ प्रभु प्रभु नित्यानंद ಶ್ರೀ ಅದ್ವೈತ ಗದಾಧರ श्री श्री अद्वैत अद्वैत गदाधर गदाधर ಶ್ರೀವಾಸಾದಿ ಗೌರ ಭಕ್ತ ವೃಂದ श्रीवासादि श्रीवासादि गौर भक्त वृंद। गौरभक्तवृन्द। ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. हरे हरे कृष्ण कृष्ण हरे हरे कृष्ण 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 हरे 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 राम राम हरे हरे राम 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 हरे हरे हरे। हरे। ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ हरे ರಾಧಾ कृष्ण ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 29 6ನೇ ಅಧ್ಯಾಯದ 29ನೇ ಶ್ಲೋಕದೊಳಗೂ ರಿವಿಷನ್ ಅನ್ನು ಮಾಡಿದ್ದೀವಿ. ಮುಂದುವರಿಸ್ತಾ ಇವತ್ತೆ 28ವರೆಗೂ ಮಾಡಿದ್ದೀವಿ. 29ರಿಂದ ಪ್ರಾರಂಭ ಮಾಡೋಣ ರಿವಿಷನ್ ಅನ್ನ. ಯಾರೆಲ್ಲ ಹೊಸಬ್ರಿದ್ದೀರಾ ಅವರು ಜಸ್ಟ್ ಹಾಗೆ ಕೇಳ್ಕೊಳ್ಳಿ, ಅಥವಾ ಏನಾದ್ರು ನಿಮ್ಗೆ ಗೊಂದಲ ಆದ್ರೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಹೇಳ್ತೀನಿ. ಹರೇ ಕೃಷ್ಣ. ಶ್ಲೋಕ 29. ಮಾತಾಜಿ ಯಾರಿಂದ ಇತ್ತು ನಿನ್ನೆ? ಮಾತಾಜಿ ನನ್ನಿಂದ ದಯಾನ್ವಿತ. ಹೌದೌದು ದಯಾನ್ವಿತ ಮಾತಾಜಿ ನಿಮ್ಗೆ ಇದು. ವೆರಿ ಗುಡ್. 29ನೇ ಶ್ಲೋಕ ನಿಮ್ಗೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಶ್ಲೋಕ 29. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷೇತೆ ಯೋಗಯುಕ್ತಾತ್ಮಾಂ ಸರ್ವತ್ರ ಸಮದರ್ಶನಃ. ಒಳ್ಳೆ ಪ್ರಯತ್ನ ಇತ್ತು ನಿಮ್ದು. ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ಸರ್ವಭೂತಸ್ಥಮಾತ್ಮಾನಂ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಸ್ಥ
ಹ್ಮ್. ಹೇಳಿ ನೆಟ್ ಮಾತಾಜಿ. ಸ್ಲೋ ಇದೆ ಅನ್ಸುತ್ತೆ ಮಾತಾಜಿ. ಸರ್ವಭೂತ ಸರ್ವಭೂ ಮಾ ಸರ್ವಭೂತಸ್ಥಮಾತ್ಮಾನಂ ಸರ್ವ ಸರ್ವಭೂತಾನಿ. ಹೇಳಿ ಮಾತಾಜಿ. ಸರ್ವಭೂತಾನಿ ಚಾತ್ಮನಿ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಈಕ್ಷತೆ ಯೋಗಯುಕ್ತಾತ್ಮ. ಯೋ ಯೋಗಯುಕ್ತಾತ್ಮಾಂ. ಮಾಂ ಹೇಳ್ಬೇಡಿ, ಅಲ್ಲಿ ಸೊನ್ನೆ ಇಲ್ಲ, ಅನುಸ್ವಾರ ಇಲ್ಲ, ಅಲ್ಲಿ ಮಾ ಅಷ್ಟೇ. ಯೋಗಯುಕ್ತಾತ್ಮ. ಯೋಗಯುಕ್ತಾತ್ಮಾಂ. ಮಾಂ ಅಲ್ಲವ ಮಾತಾಜಿ, ಮಾ ಅಷ್ಟೇ. ಕಾಮ್ ಕಾಮ್. ಮಾ ಯೋಗಯುಕ್ತಾತ್ಮ. ಓಕೆ. ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವತ್ರ ಸಮದರ್ಶನಾಃ. ಸರಿ, ಕೊನೆಯ ಲೈನ್ ಸರಿಯಾಗಿ ಹೇಳಿದ್ರಿ ನೀವು. ಸರಿಯಾಗಿತ್ತು ನೀವು ಹೇಳಿರೋದು. ಅಲ್ಲಿ ಸ್ವಲ್ಪ ಹೊಸರು ಬಿದ್ದಾಗ ಆಗತ್ತೆ ಮತ್ತೆ ಸಾಮಾನ್ಯವಾಗಿ ಅದೆಲ್ಲ. ಓಕೆ, ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಮುಂದೆ ಮಾತಾಜಿ. ಮಲ್ಜಮ್ಮ ಮಾತಾಜಿ. ಮಲ್ಜಮ್ಮ ಮಾತಾಜಿ. ಮಲ್ಜಮ್ಮ ಮಾತಾಜಿನ ಸುಮಿತ್ರಾ ಮಾತಾಜಿನ? ಮಾತಾಜಿ ಹೇಳ್ತೀನಿ ನಾನು. ಒಂದು ನಿಮಿಷ ಮಾತಾಜಿ, ಒಂದು ನಿಮಿಷ. ಇಲ್ಲ, ಇವ್ರಿದ್ದಾರೆ ಕೃಷ್ಣಮೂರ್ತಿ ಪ್ರಭುಜಿ ದಯಾನ್ವಿತ ಆದ್ಮೇಲೆ. ಇಲ್ಲ ಅಲ್ಲ ಮಾತಾಜಿ, ಕ್ಲಾಸ್ ಹೌದು ಮಾತಾಜಿ. ಹೇಳ್ತಾ ಮೇಲಿಂದ. ಹೌದು ಹೌದು, ಅವ್ರದ್ದು ಇದ್ದಾರೆ. ಇಲ್ಲ, ನಾವು ಕೆಳಗಿಂದ ಬಂದ್ವಾ ನಿನ್ನೆ? ಹೌದು, ಕೆಳಗಿಂದಾನೆ ಬಂದಿದ್ದು. ಹಾ, ಕೆಳಗಿಂದ ಬಂದ್ರಾ? ಸರಿ ಸರಿ. ಹಾ. ಓಕೆ, ನಿಮ್ದೇ ಸರಿ. ಮಾತಾಜಿ ಯಾರು ಹೇಳ್ಬೇಕು ಮಾತಾಜಿ? ಮಾತಾಜಿ ಹೇಳ್ತಾರೆ. ಮಾತಾಜಿ ಯಾರು ಹೇಳ್ಬೇಕು? ಮಲ್ಜಮ್ಮ ಮಾತಾಜಿ. ಮಲ್ಜಮ್ಮ ಮಾತಾಜಿ. ನಿಮ್ಗೆ ಇದು ಶ್ಲೋಕ ಆಯ್ತು. 30. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಶ್ಲೋಕ 30. ಯೋ ಮಾ ಯೋ ಮಾ ಪಶ್ಯತಿ ಸರ್ವತ್ರ ಸರ್ವಂ ಚ ಮಹಿ ಪಶ್ಯತಿ ತಸ್ಯಾಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಮೂರನೇ ಚರಣ ಇನ್ನೊಮ್ಮೆ ಹೇಳಿ ಮಾತಾಜಿ. ಮೂರನೇ ಚರಣ ರಿಪೀಟ್ ಮಾಡಿ. ತಸ್ಯಾಂ ನ ಪ್ರಣಶ್ಯಾಮಿ. ತಸ್ಯಾಹಂ ತಸ್ಯಾಂ ನ ಪ್ರಣಶ್ಯಾಮಿ. ತಸ್ಯಾಂ ನ ಪ್ರಣಶ್ಯಾಮಿ. ಸರಿಯಾಗಿ ಬಂತ ಮಾತಾಜಿ? ತಪ್ಪಾಯ್ತು? ಸರಿ ಬಂತು. ಸರಿ, ಒಳ್ಳೆ ಪ್ರಯತ್ನ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಜಿ. ಅಲ್ವಾ ಏನೋ ವಹಿಸಿದ್ದ ಚಿತ್ರಕಮಲ ಮಾತಾಜಿ. ಚಿತ್ರಕಮಲ ಮಾತಾಜಿ, ನಿಮ್ಗೆ 31. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಇದು ಎರಡನೇ ಚರಣ. ಇನ್ನೊಮ್ಮೆ ಹೇಳ್ತೇನೆ ನೋಡಿ ನಿಮಗೆ. ಭಜತ್ಯೇಕತ್ವಮಾಸ್ಥಿತಃ. ದೀರ್ಘವನ್ನ ಒತ್ತಿ ಎಳೆದು ಹೇಳಿದಾಗ ನಿಮ್ಗೆ ಸರಿಯಾಗಿ ರಾಗ ಕೊಡುತ್ತೆ. ಭಜತ್ಯೇಕತ್ವಮಾಸ್ಥಿತಃ. ಹೇಳಿ. ಹರೇ ಕೃಷ್ಣ. ಚಿತ್ರಕಮಲ್ ಮಾತಾಜಿ ಇಲ್ಲ. ಅಂಬಿಕಾ ಮಾತಾಜಿ. ಅಂಬಿಕಾ ಹರೇ ಕೃಷ್ಣ ಮಾತಾಜಿ. ಮ್ಯಾಮ್ ನಾನಲ್ಲ, ಯಾರೋ ಬೇರೆಯವ್ರು ನನ್ನ ಹೆಸರು ಕರೆದ್ರೆ ಬೇರೆಯವ್ರು ಯಾರೋ ಇದು ಮಾಡಿದ್ರು. ನೀವೇ ಮಾತಾಜಿ. ಅಲ್ಲ, ಚಿತ್ರಕಮಲ್ ಅಂತ ಕರೆದಾಗ ಯಾರೋ ಬೇರೆಯವ್ರು ಮಾಡಿದ್ರು ಅಂತೆ. ಹೌದಾ? ಓಕೆ, ನೀವ್ ಮಾಡಿ. ಮಾಡ್ಲಾ? ಹಾ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸಿತಃ ಸರ್ವಥಾ ಸ್ಥಿತಃ ಸರ್ವತಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಮಹಾಪ್ರಾಣಗಳನ್ನು ಗಮನಿಸಿ ಮಾತಾಜಿ. ಸರ್ವಥಾ ವ್ಯತ್ಯಾಸ ಗಮನಿಸಿ. ನೆಕ್ಸ್ಟ್ ಅಂಬಿಕಾ ಮಾತಾಜಿ, ನಿಮ್ಗೆ ಸರಿ ಇತ್ತು ಮಾತಾಜಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಸರಿ, ಓಕೆ. ಚೆನ್ನಪ್ಪ ಪ್ರಭುಜಿ, ಇದು ನಿಮಗೆ 32ನೇ ಶ್ಲೋಕ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ
ಸುಖಂ ವಾ ಯದಿದ್ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ ಏನ್ ಎಲ್ಲಿದ್ದಾರೆ ಇದ್ದೀರಾ? ಮಾತಾಜಿ? ಹರೇ ಕೃಷ್ಣ. ಇಲ್ಲ 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 ಮಾತಾಜಿ. ಮಾತಾಜಿ ಅವರು. ಅಂಬಿಕಾ ಮಾತಾಜಿ ಹೇಳಿ. ಅಂಬಿಕಾ ಮಾತಾಜಿ ಹೇಳಿ. ಸಾರಿ ಮಾತಾಜಿ. ಆತ್ಮೌಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಖ ದೊಡ್ಡದಿದೆ ಮಾತಾಜಿ. ಮಹಾಪ್ರಾಣಗಳನ್ನು ಗಮನಿಸಿ. ಆತ್ಮೌ ಪಮ್ಯೇನ, ಪಮ್ಯೇನ ಏ ಕೇಳಿಸ್ಬೇಕು ಅಲ್ಲಿ. ಯ ಯ ಏ ರೂಪದಲ್ಲಿ ಕೇಳಿಸುತ್ತೆ. ಆತ್ಮ ಪಮ್ಯೇನ ಸರಿ ಬಂತು ಮಾತಾಜಿ ಎಲ್ಲ ಉಳಿದದ್ದು. ಮೀನ ನೆಕ್ಸ್ಟ್ ಮಾತಾಜಿ. ಮಾತಾಜಿ ಬಂದಿದ್ದಾರೆ. ಚೆನ್ನಪ್ಪ ಪ್ರಭು. ಹಾ ಹೇಳಿ. ಚೆನ್ನಪ್ಪ ಪ್ರಭುಜಿ ಹರೇ ಕೃಷ್ಣ. ಚನ್ನಪ್ಪ ಪ್ರಭುಜಿ ನಿಮ್ಗೆ 33. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಓಕೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅರ್ಜುನೋವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಸರಿ ಬಂತು ಪ್ರಭುಜಿ. ಎರಡು ಸ್ಥಿತಿಂ ಸ್ಥಿರಾಂ. ಏತಸ್ಯಾಹಂ ಏಣಿ ಏ ಇದೆ ಅಲ್ಲಿ ಪ್ರಭುಜಿ, ಹಾಗಾಗಿ ಎಳಿಬೇಕು. ಏತಸ್ಯಾಹಂ ಚಂಚಲ ಇಲ್ಲಿ ಚಂಚಲತ್ವಾ ಸ್ಥಿತಂ. ತಕ್ಕೆ ಸವತ್ತು ಬಂದ ಹಾಗೆ ಹೇಳ್ಬೇಕು. ತ ಅಲ್ಲಿ ಗ್ಯಾಪ್ ಬಿಡ್ಬಾರ್ದು. ಚಂಚಲತ್ವಾತ್ ಸ್ಥಿತಿಂ. ಚಂಚಲತ್ವಾತ್ ಸ್ಥಿತಂ ಸ್ಥಿರಾಂ. ಸ್ಥಿತಿಂ ಸರಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು ಪ್ರಭುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಎ ಪಿ ಸುಮಹಿದ್ರಮ್ಮ ಮಾತಾಜಿ 34 ನಿಮ್ಗೆ. ಸುಮಿತ್ರಮ್ಮ ಮಾತಾಜಿ. ಚಂಚಲಂ ಹಿ ಮನಃ ಕೃಷ್ಣ ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕರೆಕ್ಟಾಗಿ ಬಂದಿದೆ ಮಾತಾಜಿ. ನಿನ್ನೆ ನೀವು ಹೇಳಿದ್ರಲ್ಲ ಯಾವ್ಯಾವ ಶ್ಲೋಕ ಯಾರ್ಯಾರು ಬರುತ್ತೆ ಅದರ ಅರ್ಥದ ಪ್ರಕಾರ ಅಂತ. ಕರೆಕ್ಟಾಗಿ ಬಂದಿದೆ ನನಗೆ. ಮನಸ್ಸನ್ನ ದೃಢವಾಗಿ ನಿಲ್ಸಕ್ಕೆ ಆಗಲ್ಲ ಅಂತ ಹೇಳ್ತಾನಲ್ಲ ಅರ್ಜುನ. ಹಾಗೆ ನಾನು ಇವತ್ತು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಶ್ಲೋಕ ಬಂದಿದೆ. ಹರೇ ಕೃಷ್ಣ ಮಾತಾಜಿ. ಸರಿ ಮಾತಾಜಿ. ಮತ್ತೆ ಎಲ್ಲಿಂದ ಹೋಗ್ತೀರಿ ಮಾತಾಜಿ? ಕೆಳಗಡೆಯಿಂದ ಬರ್ತೀರಾ? ಕೆಳಗಡೆಯಿಂದ ಮಾತಾಜಿ. ಎಲ್ಲಪ್ಪ ಪ್ರಭುಜಿ. ನಿಮ್ಗೆ ಶ್ಲೋಕ 35 ಪ್ರಭುಜಿ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ಲೋಕ ಸಂಖ್ಯೆ 35. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಗೃಹ್ಯತೆ 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 ಗ್ರ ಅಲ್ಲ ಗೃಹ್ಯತೆ. ಉಮಾದೇವಿ ಸರಿ ಮಾತಾಜಿ. ಬಂತು ಪ್ರಭುಜಿ. ಉಳಿದಿದ್ದೆಲ್ಲಾನು ಚೆನ್ನಾಗಿ ಇದ್ ಮಾಡಿದ್ರಿ, ರಿಸೈಟ್ ಮಾಡಿದ್ರಿ. ನೆಕ್ಸ್ಟ್ ಯಾರು ಮಾತಾಜಿ? ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ ನಿಮ್ಗೆ 36. ಅಸಂಶತಾತ್ಮನ ಯೋಗೋ ಸಾರಿ ಅಸಂಯತಾತ್ಮನ ಯ ಬರುತ್ತೆ ಅಲ್ಲಿ. ಅಸಂಯತಾತ್ಮನ ಯೋಗೋ
दुष्ट्रापायिति मे मतिः वश्यात्मना तु यतताम् शक्यो वाप्तुम् उपायतः शक्योवाप्तुमुपायतः ಹರೇ ಕೃಷ್ಣ ಮಾತಾಜಿ ಶ್ಲೋಕ 36 ಅಸ ಅಸೈ- ಅಸ್- ಅಸಂಯ ಅದೇನ್ असंय ಹೇಳ್ಕೊಡಿ असंय ಅಸಂಯಾತ್ಮಾನ ಯೋಗೋ ಪ್ರಾಪಾಯಿತಿ ಮೇ ಮತಿಃ ವಶ್ಯಾತ್ಮಾನ ತು ಯತಾತ ಶಕ್ನೋ ವಾಪ್ತುಂ ಉಪಾಯತಃ ಸರ್ವಾಯ್ತಾ ಮಾತಾಜಿ ಸರಿ ಅಸಂಯತಾತ್ಮನ ಯೋಗೋ ಸರಿ ಬಂದಿದೆ ಮಾತಾಜಿ ಅಸಂಯಾತ್ಮಾನ ಯೋಗೋ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಸರ್ವಂತಿ ಸರಿ ಮಾತಾಜಿ ಬಂದಿದೆ ಮತ್ತೆ ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ ನಿಮ್ಗೆ 37 ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚ್ಛಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಹರೇ ಕೃಷ್ಣ ಮಾತಾಜಿ ಶ್ಲೋಕ 37 ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಧನ್ಯವಾದ ಎಲ್ಲ ಸರಿ ಬಂತು ಮಾತಾಜಿ. ಒಳ್ಳೆ ಪ್ರಯತ್ನ. ಅಪ್ರಾಪ್ಯ 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 ಅಲ್ಲ, ಅಲ್ಲಿ ಪಕ್ಕೆ ಪವತ್ತಿಲ್ಲ, ಹಾಗಾಗಿ ಅಪ್ರಾಪ್ಯ ಯೋಗ ಸಂಸಿದ್ಧಿಂ, ಅಲ್ಲಿ ಸಂ ಬರುತ್ತೆ, ಸಂಸಿದ್ಧಿಂ ಅಲ್ಲ ಸೌಸಿದ್ಧಿಂ ಸಂ ಅಪ್ರಾಪ್ಯ ಯೋಗ ಸೌಸಿದ್ಧಿಂ ಸಂ ಮೂಗಿನಿಂದ ಬರ್ಬೇಕು. ಸಂಸಿದ್ಧಿಂ ಇಲ್ಲ, ಮೂಗಿನಿಂದ ಬರ್ತಾ ಇಲ್ಲ ಮಾತಾಜಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ, ಅಲ್ಲಿ ಚಕ್ಕೆ ದೊಡ್ಡ ಛ ಒತ್ತಿದೆ, ಹಾಗ ಗಚ್ಚತಿ. ಉಳಿದಿದೆಲ್ಲ ಸರಿ ಇದೆ. ಮತ್ತೆ ತುಂಬಾ ಎರಡನೇ ಫಸ್ಟ್ ಚರಣ ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಶೋಭಾ ಭಟ್ ಮಾತಾಜಿ. ಶೋಭಾ ಭಟ್ ಮಾತಾಜಿ ನಿಮ್ಗೆ 38ನೇ ಶ್ಲೋಕ. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಶ್ಲೋಕ 38 ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಧನ್ಯವಾದಗಳು ಮಾತಾಜಿ. ವೆರಿ ನೈಸ್. ಹರೇ ಕೃಷ್ಣ. Next. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ನಿಮ್ಗೆ 39ನೇ ಶ್ಲೋಕ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ಥಾನ ಹ್ಯುಪಪದ್ಯತೆ. ಹರೇ ಕೃಷ್ಣ ಮಾತಾಜಿ ಶ್ಲೋಕ 39 ಏತನ್ಮೇ ಸಂಶಯಂ ಕೃಷ್ಣ ಚೇತಸ್ಮರ್ಹ ಅಸ್ಯ ರಿಪೀಟ್ ಮಾಡಿದನ. ಮತ್ತೆ ಚೇತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತನ ಉಪಪದ್ಯತೆ ಚೇತ್ಥ ಅಂದ್ರೆ ಮತ್ತೆ ದೊಡ್ಡ ಬರುತ್ತೆ ಅಲ್ಲಿ. ಒತ್ತು ದೊಡ್ಡ ಒತ್ತಿಲ್ಲ, ಚೇತಕ್ಕೆ ತವತ್ತಿದೆ. ಚೇತ್ಥಾನ ಹ್ಯುಪಪದ್ಯತೆ. ಥ್ಯಾಂಕ್ ಯು ಮಾತಾಜಿ. ಶ್ರೀ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ನಿಮ್ಗೆ 40ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣ ಕೃತ್ ಕಶ್ಚಿದ್ ದುರ್ಗತಿಂ ತಾತ ಗಚ್ಚತಿ. ಹರೇ ಕೃಷ್ಣ ಮಾತಾಜಿ
ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ಯ ವಿದ್ಯತೆ ನಾಯಿ ಕಲ್ಯಾಣ ಕೃತ್ ಕಶ್ಚೇದ್ ದುರ್ಗತಿಂ ತಾತ ಗಚ್ಚತಿ. ಫಸ್ಟ್ 2 ಲೈನ್ ಅಂತೂ ಕೇಳಿಸ್ಲಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇಂದ, ಬಟ್ ಸರಿಯಾಗಿ ಹೇಳಿದ್ರಿ ಅಂತ ನಾನು ಅನ್ಕೊಳ್ತೇನೆ. ವೆರಿ ಗುಡ್ ಮಾತಾಜಿ, ಒಳ್ಳೆ ಪ್ರಯತ್ನ. ನೆಕ್ಸ್ಟ್ ಹೋಗೋಣ. ಪಂಕಜ ಮಾತಾಜಿ. ಹರೇ ಕೃಷ್ಣ. ಪಂಕಜ ಮಾತಾಜಿ, ನಿಮ್ಗೆ 41ನೇ ಶ್ಲೋಕ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್. ಮಾತಾಜಿ, ನಾನು ಆಪರೇಷನ್ ಆಗಿರೋಳು ಮಾತಾಜಿ, ಓದಕ್ಕಾಗಲ್ಲ ಮಾತಾಜಿ. ಆಯ್ತಾಯ್ತು ಮಾತಾಜಿ. ನಿರ್ಮಲಾ ಮಾತಾಜಿ. ನೆಕ್ಸ್ಟ್ ಹರೇ ಹೇಳಿ. ಕೃಷ್ಣ. ನಿರ್ಮಲಾ ಮಾತಾಜಿ ಹೇಳಿ. ಶ್ಲೋಕ 41. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಶ್ಲೋಕ 41. ಪ್ರಾಪ್ತ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಸರಿ ಬಂತು. ಇನ್ನೊಮ್ಮೆ ಹೇಳಿ, 2ನೇ ಚರಣ ಹೇಳಿ ಇನ್ನೊಮ್ಮೆ. ಉಷಿತ್ವಾ ಶಾಶ್ವತಿ ಸರಿ 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 ಸಮಾಹ. ಮಾತು. ಸರಿ ಸರಿ ಬಂತು ಎಲ್ಲಾನು ಕೂಡ. ಇದು ಯಾವ್ದು ಮಹಾಪ್ರಾಣಗಳಿದೆಯೋ, ಲೈಕ್ ಯೋಗಭ್ರ ದೊಡ್ಡ ಭ ಇದೆ, ಯೋಗ ಭ್ರಷ್ಟೋ ಅಲ್ಲಿ ಎಳಿಬೇಕು, ಯೋಗ ಭ್ರಷ್ಟೋಭಿಜಾಯತೆ. ಆಮೇಲೆ ಮತ್ತೆ ಭಿ ದೊಡ್ಡ ಮಹಾಪ್ರಾಣ ಇದೆ, ಯೋಗ ಭ್ರಷ್ಟೋಭಿಜಾಯತೆ. ಸರಿ ಬಂತು ಮಾತಾಜಿ, ಒಳ್ಳೆ ಚೆನ್ನಾಗಿ ಪ್ರಯತ್ನ ಮಾಡಿದ್ರಿ ನೀವು. ಸ್ಲೋ ಆಗಿ ಮಂಜುಳಾ ಹೇಳಿ. ಮಾತಾಜಿ. ಮಂಜುಳಾ ಮಾತಾಜಿ, ನಿಮ್ಗೆ 42ನೇ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಶ್ಲೋಕ 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. 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 ವೆರಿ ಸರಿನಾ ನೈಸ್ ಮಾತಾಜಿ? ಮಾತಾಜಿ, ವೆರಿ ನೈಸ್. ನೆಕ್ಸ್ಟ್ ಮನೋರಮ ಮಾತಾಜಿ. ಮನೋರಮ ಮಾತಾಜಿ, ನಂದಿನಿ ನಿಮ್ಗೆ ಮಾತಾಜಿ. 43ನೇ ಶ್ಲೋಕ. ನಂದಿನಿ ಮಾತಾಜಿ ಇದ್ದಾರೆ ಮಾತಾಜಿ. ನಂದಿನಿ ಮಾತಾಜಿ ಮಾತಾಜಿ. ನಾನು ಕೂಗ್ಲಿಲ್ಲ ಮಾತಾಜಿ ನೀವು. ಹೌದು, ನಂದಿನಿ ಮಾತಾಜಿ ಅದೇ. ಆದ್ಮೇಲೆ ಮನೋರಮ ಮಾತಾಜಿ ಹೇಳಿ. ನಂದಿನಿ ಮಾತಾಜಿ, ನಿಮ್ಗೆ 43ನೇ ಶ್ಲೋಕ. ತತ್ರ ತಂ ಬುದ್ಧಿ ಸಂಯೋಗಂ. ನೋಡಿ ಇಲ್ಲಿ ಮುಂದೆ ಯ ಇರೋದ್ರಿಂದ ಅನುಸ್ವಾರ ಯನೇ ಬರುತ್ತೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಇಲ್ಲಿ ವ ಮುಗಿಂದ ವ ಬರುತ್ತೆ. ಸಂಸಿದ್ಧೌ ಕುರು ನಂದನ ಹೇಳಿ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಹರೇ ಕೃಷ್ಣ ವೆರಿ ಮಾತಾಜಿ. ನೈಸ್ ಮಾತಾಜಿ, ವೆರಿ ಗುಡ್. ನೆಕ್ಸ್ಟ್ ನಿಮ್ಗೆ ಮನೋರಮ ಮಾತಾಜಿ 44ನೇ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮಾತಿ ವರ್ತತೆ. ಇನ್ನೊಂದ್ಸಲ ಹೇಳ ಮಾತಾಜಿ. ವರ್ತತೆ ಬೇಡ, ಸರಿ ಹೇಳ್ತು ಎಲ್ಲ. ವರ್ತತೆ ದೀರ್ಘ ಇದೆ, ಎಳಿಬೇಕು. ಶಬ್ದ ಬ್ರಹ್ಮಾತಿ ವರ್ತತೆ. ಸರಿ ಮಾತಾಜಿ.
ಸರಿ ಬಂದಿದೆ. ನೆಕ್ಸ್ಟ್ ಯಾರು ನೋಡಿ ಮಾತಾಜಿ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಂಜುಳಾ ಮಂಜುಳಾ ಎ ಮಾತಾಜಿ ನಿಮ್ಗೆ 45ನೇ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತೋ ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಶ್ಲೋಕ 45. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಸಂಶುದ್ಧ ಓ ಬರ್ಬೇಕು ಮಾತಾಜಿಯಲ್ಲಿ. ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಸರಿ ಬಂತು ಮಾತಾಜಿ. ಸರಿಯಾಗಿ ಹೇಳಿದ್ರಿ. ಅಲ್ಲಿ ನೀವೇ ತಿದ್ಕೊಂಡ್ರಿ. ನೆಕ್ಸ್ಟ್ ಅಲ್ಲಿ ಸೌ ಬರುತ್ತಲ್ಲ ಅಲ್ಲಿ ನೀವೇ ಚೇಂಜ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಹರೇ ಲೋಕಜೀವಿನಿ ಮಾತಾಜಿ ನಿಮ್ಗೆ 46ನೇ ಶ್ಲೋಕ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ. ಮತ್ತೆ ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಎಲ್ಲ ಕಡೆ ಚೆನ್ನಾಗಿ ಬಂತು ಮಾತಾಜಿ. ಇದು ಮಹಾಪ್ರಾಣಗಳನ್ನ ಮಾತ್ರ ಬಿಟ್ರಿ. ತಪಸ್ವಿಭ್ಯೋ ಧಿಕೋ ಮತ್ತೆ ಇಲ್ಲಿ ಜ್ಞಾನಿಭ್ಯೋ ಅದೆಲ್ಲ ಸರಿ ಹೇಳಿದ್ರಿ. ಬ ಒತ್ತಿ ಹೇಳೋದು ಧ ಒತ್ತಿ ಹೇಳೋದು ಮಾತ್ರ ಮರ್ತು ಹೋದ್ರಿ. ಬಟ್ ಗಮನಿಸಿ ಮಾತಾಜಿ ಉಳಿದೆಲ್ಲ ಚೆನ್ನಾಗಿತ್ತು. ಧನ್ಯವಾದ. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ನಿಮ್ಗೆ 47ನೇ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ ಮಾತಾಜಿ. ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಇದ್ರ ಒಂದು ಅಧ್ಯಾಯದ ಮುಕ್ತಾಯ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ. ರಾಮ ರಾಮ. ಸ್ವಿಚ್ ಆಫ್ ಆಯ್ತು ಮೊಬೈಲು. ಹಾಗೆ ನಾನೇನೊಮ್ಮೆ ರಿಪೀಟ್ ಮಾಡ್ತೇನೆ. ನೀವೆಲ್ಲರೂ ಹೇಳಿದ್ರ ಅನ್ಕೊಳ್ತೇನೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮ ಸಂಯಮ ಯೋಗೋ ನಾಮ ಷಷ್ಠೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ರೆ ನೋಡಿ. ಅಧ್ಯಾಯ 7. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಹರೇ ಕೃಷ್ಣ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ. ಕವಿತಾಮಣಿ ಮಾತಾಜಿ ನಿಮ್ಗೆ
ಸುಮಂಗಲ್ ಮಾತಾಜಿ, ಹಾ ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಹೋಸ್ಟ್ ಹೋಗಿದೆ ಮಾತಾಜಿ. ನಾನು ಹ್ಯಾಂಡ್ ರೈಸ್ ಮಾಡ್ತೇನೆ. ನನಗೆ ಮಾಡಿ ಹೋಸ್ಟ್ ಮಾತಾಜಿ. ಹಾ ನಿಮ್ಗೆ Okay, ಹೋಗಿದೆ ಮಾತಾಜಿ. ನಾನು Okay, ಲೆಫ್ಟ್ ಮಾತಾಜಿ. ಅದೆಯಲ್ಲ, ಹಾ ಮಾಡ್ತೇನೆ ಮಾತಾಜಿ. ಯಾವ್ದಕ್ ಮಾಡ್ಲಿ? ಹ್ಯಾಂಡ್ ರೈಸ್ ಮಾಡಿದಕ್ಕ? ಹ್ಯಾಂಡ್ ರೈಸ್ ಮಾಡಿದ್ದೇನೆ ನೋಡಿ. ಓಕೆ ಮಾಡಿದೆ ಮತ್ತೆ. ನಾನು ನಿಮ್ಗೆ ಮರಳಿ ನೀವು ಹೋಸ್ಟ್ ಆಗಿದ್ದೀರಾ. ಸರಿ, ಓಕೆ. ಇದು ಯಾರಿಗೆ ಹೇಳಿದ್ರಿ ನೀವು? ಮಾತಾಜಿ ನನಗೆ ಹೇಳಿದ್ರು ಮಾತಾಜಿ. ಕವಿತಾಮಣಿ ಮಾತಾಜಿ. ಓಕೆ, ನಿಮ್ಗೆ ಶ್ಲೋಕ ಬಂದು ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಶೃಣು. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಎರಡನೇ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯದ್ ಜ್ಞಾತವ್ಯಂ ಅವಶಿಷ್ಯತೆ. ಅಥವಾ ನೀವು ಜ್ಞಾತವ್ಯಂ ವಶಿಷ್ಯತೆ ಹೇಳಿ. ಜ್ಞಾನಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಾತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾತವ್ಯಮವಶಿಷ್ಯತೆ. ಮತ್ತೆ ಇನ್ನೊಂದ್ಸಲ ಹೇಳೋದು ಲಾಸ್ಟ್ ಹೇಳಿ. ಜ್ಞಾತವ್ಯಮವಶಿಷ್ಯತೆ. ಅಲ್ಲಿ ಮೂರ್ಧನಿ ಶ ಬರ್ಬೇಕು. ಪ್ರಾಕ್ಟೀಸ್ ಮಾಡಿ, ಉಳಿದಿದ್ದೆಲ್ಲ ಸರಿ ಇತ್ತು ಮಾತಾಜಿ. ವಶಿಷ್ಯತೆ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಮುಂದಿನವರನ್ನ ನೋಡಿ ಇಟ್ಕೊಳ್ಳಿ ಮಾತಾಜಿ. ಭಾಗ್ಯಲಕ್ಷ್ಮಿ ಹರೇ ಮಾತಾಜಿ ನಿಮ್ಗೆ ಕೃಷ್ಣ. 3ನೇ ರೇಖಾ ಶ್ಲೋಕ. ಮಾತಾಜಿ. ಹಾ ಓಕೆ ಮಾತಾಜಿ. ಹರೇ ಭಾಗ್ಯಲಕ್ಷ್ಮಿ ಮಾತಾಜಿ ನಿಮ್ಗೆ 3. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಶ್ಲೋಕ 3. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ. ಕೇಳಿಸ್ತಾ ಇಲ್ಲ ಮಾತಾಜಿ, ನಿಮ್ದು ನೆಟ್ವರ್ಕ್ ಹೋಯ್ತು ಅನ್ಕೊಳ್ತೇನೆ. ಯಾರು ಮತ್ತೆ ನೆಕ್ಸ್ಟ್ ಯಾರು ನೋಡಿ ಮಾತಾಜಿ, ಅವ್ರಿಗೆ ಹೇಳಿ. ಕೃಷ್ಣ ಮಾತಾಜಿ. ಮಾತಾಜಿ ಸರಿ ಇತ್ತ ಮಾತಾಜಿ? ನಿಮ್ದು ಕೇಳಿಸೇ ಇಲ್ಲ ಮಾತಾಜಿ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನಿಮ್ದು. ಮಾತಾಡಿ ನೋಡೋಣ ಈಗ. ಈಗ ಕೇಳಿಸ್ತಾ ಇದೆ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬನ್ನಿ. ಹೇಳಿ. ಕೇಳಿಸ್ತದಲ್ವಾ ಮಾತಾಜಿ? ಕೇಳಿಸ್ತಾ ಇದೆ, ಹೇಳಿ. ಶ್ಲೋಕ 3. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯಥಾ ತಾಮಾಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಸರಿತ ಮಾತಾಜಿ? ಹರೇ ಕೃಷ್ಣ. ಸ್ವಲ್ಪ ಅಲ್ಲಿ ಸ್ವಲ್ಪ ಮೈನರ್ ಮಿಸ್ಟೇಕ್ಸ್ ಮಾತಾಜಿ. ಉಳಿದಿದ್ದೆಲ್ಲ ಚೆನ್ನಾಗಿ ಬಂತು. ಇದು ಕಶ್ಚಿದ್ಯತತಿ, ಕಶ್ಚಿದ್ ವ್ಯಂಜನ ಇದೆಯಲ್ಲ, ದಕ್ಕೆ ಯಾವತ್ ಬಂದಾಗ ಹೇಳ್ಬೇಕು. ಕಶ್ಚಿದ್ಯತತಿ ಸಿದ್ಧಯೇ. ಮತ್ತೆ ಇಲ್ಲಿ ಯತತಾಮಪಿ 4ನೇ ಚರಣದಲ್ಲಿ ಕಶ್ಚಿನ್ ಮಾಂ ವೇತ್ತಿ, ವೇ ದೀರ್ಘ ಇದೆಯಲ್ಲ, ವ್ಯಕ್ತಿ ಅಲ್ಲ, ವೇತ್ತಿ ತತ್ವತಃ. ವೇತ್ತಿ ತತ್ವತಃ. ಹರೇ ಕೃಷ್ಣ. ಇಷ್ಟು ನಿಮ್ಗೆ 4ನೇ ಶ್ಲೋಕ ರೇಖಾ ಮಾತಾಜಿ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಠದಾ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 4. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಸರಿ ಬಂತು. ಹರೇ ಮಹಾಪ್ರಾಣಗಳನ್ನ ಕೃಷ್ಣ. ಧನ್ಯವಾದಗಳು ಮಾಡಿ ಮಾತಾಜಿ. ಅಷ್ಟೇ, ಉಳಿದ ಮಾತಾಜಿ ಚೆನ್ನಾಗಿ. ಲಲಿತಾ ಪೂಜಾರಿ ಮಾತಾಜಿ ಹೇಳಿದಾರ ಅನಿಸ್ತದೆ. ಇದು ಬೇರೆ ಲಲಿತಾ ಪೂಜಾರಿ ಆರ್ ಅಂತ ಬರ್ತಾ ಇದೆ, ಗೊತ್ತಿಲ್ಲ. ಅದೇ ನಾನೇ ಹೇಳಿದ್ದೆ ಮಾತಾಜಿ, ಅದು ಹಾಕ್ದೆ ನಾನು. ಓಕೆ ಮಾತಾಜಿ. ಅನಂತ್ ಕುಲಕರ್ಣಿ ಪ್ರಭುಜಿ ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ, ನಿಮ್ಗೆ 5ನೇ ಶ್ಲೋಕ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ. ಮತ್ತೆ ಶ್ಲೋಕ 5. ಅಪರೇಯಂ ಇತಸ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಭಾವೋ ಯಯೇದಂ ಧಾರ್ಯತೆ ಜಗತ್. ಧಾರ್ಯತೆ ಜಗತ್. ಧಾರ್ಯತೆ ಜಗತ್. ಸರಿ ಬಂತು. ಹರೇ ಕೃಷ್ಣ. Next. ರಾಜೇಶ್ವರಿ ಮಾತಾಜಿ, ನೀವ್ ಹೇಳಿದಿರ ಅನ್ಕೋತೀನಿ ನಾನು ಕೆಳಗಡೆ. ಮತ್ ನಿಮ್ಮನ್ ಇಲ್ಲ ಮೇಲ್ ಇಲ್ಲ ಬಂದಿದೆ ಮಾತಾಜಿ, ಕನ್ನಡ ಅಂತ ಅವ್ರಿಬ್ರು ಹಾಕಿದ್ದೀನಿ. ಇಬ್ಬರಿದ್ದಾರೆ ಮಾತಾಜಿ. ಇವ್ರು ಕನ್ನಡ, ಹಾ, ಹಾ. ರಾಜೇಶ್ವರಿ ಬೇರೆ. ಓಕೆ, ಶ್ಲೋಕ ಓಕೆ. 6 ಮಾತಾಜಿ ನಿಮ್ಗೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ. ನೋಡಿ, ಅಹಂ ಕೃತ್ಸ್ನಸ್ಯ, ತೋಕೆ ಸವತ್ತು ನವತ್ತಿದೆ. ಕೃತ್ಸ್ನಸ್ಯ ಎಲ್ಲ ಕೇಳಿಸ್ಬೇಕು, ಸನು ಕೇಳಿಸ್ಬೇಕು, ನಾನು ಕೇಳಿಸ್ಬೇಕು. ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಸರಿ ಇತ್ತು. 2ನೇ ಚರಣ ಇನ್ನೊಮ್ಮೆ ಹೇಳಿ. ಸರ್ವಾಣಿತ್ಯುಪಧಾರಯ. ಅಲ್ಲಿ ನೋಡಿ ಮಾತಾಜಿ, ನೀಗೆ ದೀರ್ಘ ಇದೆ, ಹಾಗಾಗಿ ಸರ್ವಾಣೀತ್ಯುಪಧಾರಯ. ನೀ ಎಳೆದಾಗ ಮಾತ್ರ ತ್ಯುಪಧಾರಯ ಚೆನ್ನಾಗಿ ಕೂಡುತ್ತೆ. ಸರ್ವಾಣೀತ್ಯುಪಧಾರಯ. ಸರ್ವಾಣಿತ್ಯುಪಧಾರಯ. ಎಸ್ ಮಾತಾಜಿ. ಸರಿ ಬಂತು ಮಾತಾಜಿ. ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಸಾರಿ. ಲಕ್ಷ್ಮೀ ಪ್ರಿಯ ಮಾತಾಜಿ, 7ನೇ ಶ್ಲೋಕ ನಿಮ್ಗೆ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ, ಪದ್ಮ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಮತ್ತ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವ ಎಳಿಬೇಡಿ ಮಾತಾಜಿ, ಇವ ಸಣ್ಣ ಇದೆ. ಇವ ಸೂತ್ರೇ ಮಣಿಗಣ ಇವ. ಓಕೆ, ಸರಿ ಬಂದಿದೆ ಮಾತಾಜಿ. ಯಾರಿದು? ಪದ್ಮ ಮಾತಾಜಿ. ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಶು ಶಬ್ದ ಹೇ ಪೌರುಷಂ ಋಷು. ಹರೇ ಕೃಷ್ಣ. ಕೇಳಿಸ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೇನೆ. ಶ್ರೀಮದ್ 8ನೇ ಶ್ಲೋಕ. ರಸೋಹಮಪ್ಸು ಕೌಂತೆಯ. ನೋಡಿ, ಯಾವಾಗ ದೀರ್ಘ ಮತ್ತೆ ಮಹಾಪ್ರಾಣಗಳಿರುತ್ತೋ ಅದು ಹಾಗೆ ಹೇಳ್ದಾಗ ನಿಮ್ಗೆ ತುಂಬಾ ಚೆನ್ನಾಗಿ ರಾಗ ಕೊಡುತ್ತೆ. ರಸೋಹಮಪ್ಸು ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ನೋಡಿ, ಪ್ರಭಾಸ್ಮಿ ಅಂದಾಗ ಮುಂದೆ ಶಶಿ ಸರಿಯಾಗಿ ಕೂಡಲ್ಲ. ಪ್ರಭಾಸ್ಮಿ ಯಾಕಂದ್ರೆ ಅವಗ್ರಹ ಇದೆ, ಅವಗ್ರಹ ಇದ್ದಾಗ ಲೋಪ ಆಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತು. ನಾವು ಬಿಡಿಸಿ ಕೂಡ ಪ್ರಯತ್ನ ಮಾಡಿದ್ದೇವೆ ಹಿಂದಿನ ತರಗತಿಗಳಲ್ಲಿ. ಈಗ ಕೂಡಿನೇ ನಾವು ಹೇಳ್ತಾ ಇರುವಂತದ್ದು. ಕೂಡಿ ಹೇಳುವಾಗ ಅಲ್ಲಿ ಲೋಪ ಆಗದ ಕಾರಣ ಎಳಿಬೇಕು, ಹಿಂದಿನ ಒಂದು ಅಕ್ಷರವನ್ನ ಎಳಿಬೇಕು. ಹಾಗಾಗಿ ಭಾ ಅನ್ನೋದನ್ನ ಎಳಿಬೇಕು, ರಸೋ ಅನ್ನೋದನ್ನ ಎಳಿಬೇಕು. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವವೇದೇಶು ಶಬ್ದಃ ಖೇ ಪೌರುಷಂ ಋಷು.
रसोऽहमप्सु कौन्तेय प्रभास्मि शशिसूर्यो प्रणवः ಸೂರ್ಯಯೋಹೋ सर्ववेदेषु ಸೂ ಇಳಿಬೇಕಲ್ಲ ಸೂರ್ಯಯೋಹೋ प्रभास्मि शशिसूर्यो सूर्यहो प्रणवः ಸೂರ್ಯಯೋಹೋ शशिसूर्यहो ಯೋಹೋ शशिसूर्य सूर्यहो सूर्ययो ಸೂರ್ಯ यो ಸೂರ್ಯ ಯೋಹೋ ಸೂರ್ಯಯೋಹೋ ಅದು ಇದು ಸರಿ ಕಾಣಿಸ್ತಾ ಇಲ್ಲ. ಬಂತು ಕರೆಕ್ಟ್ ಕರೆಕ್ಟ್ ಸರಿ ಮಾತಾಡಿ ಬಂತು ಅದು ಈಗ ಸೊನ್ನೆ ಹಾ ಕಾಣಿಸ್ತಿಲ್ಲ. ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ನಶು ನೃಷು ನೃ ನೃಷು ಋಷು ಋಷಿರು ಒಟ್ರ ಸುಳಿ ಇದೆಯಲ್ಲ ಕೆಳಗಡೆ ಅದು ರು ಹೇಳ್ಬೇಕು ಋಷಿರು ಹೇಳ್ಬೇಕು ನೃಷು. ನೆಕ್ಸ್ಟ್ ಮಾತಾಜಿ ಜಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ನಿಮ್ಗೆ 9ನೇ ಶ್ಲೋಕ. ಪುಣ್ಯೋ ಗಂಧ ಶಿಲಾದೇವಿ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಶ್ಲೋಕ 9. ಪುಣ್ಯೋ ಗಂಧ ಪೃಥ್ವಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷೋ. ಸರಿ ಬಂತು ಮಾತಾಜಿ. ಮೂರ್ಧನಿ ಶ ಏನಿದೆಯಲ್ಲ ಶು ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಿಂದಿನ ಇದನ್ನ ನೋಡ್ಕೊಂಡು ಇಲ್ಲಾಂದ್ರೆ ಮುಂದೆ ತರಗತಿಗಳು ಮತ್ತೆ ಇರುತ್ತೆ ಅಟೆಂಡ್ ಆಗಿ. ಹರೇ ನೆಕ್ಸ್ಟ್ ಕೃಷ್ಣ. ಮಾತಾಜಿ ಹೇಮಾ ಮಾತಾಜಿ. ಹೇಮಾ ಮಾತಾಜಿ ನಿಮ್ಗೆ 10ನೇ ಶ್ಲೋಕ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾತ್ಮಸ್ಮಿ ತೇಜಸ್ತೆ ನಾಮಹಂ. ಸ್ವಲ್ಪ ನಿಮ್ದು ಬ್ರೇಕ್ ಆಯ್ತು, ಗೊತ್ತಾಗ್ಲಿಲ್ಲ. ಸರಿಯಾಗಿ ಹೇಳಿದ್ರೆ ಅನ್ಕೊಳ್ತಾನೆ. ಕೊನೆ ಚರಣ ಹೇಳಿ. ತೇಜಸ್ವಿ ನಾಮಹಂ. ತೇಜಸ್ವಿ ನಾಮಹಂ ಸರಿ ಬಂದಿದೆ ಮಾತಾಜಿ. ನೆಕ್ಸ್ಟ್ ಹರಣಿಕಾ ಕೇರಿ ಮಾತಾಜಿ. ಹರಿಣಿಕಾ ಕೇರಿ ಮಾತಾಜಿ ನಿಮ್ಗೆ 11ನೇ ಶ್ಲೋಕ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಶ್ಲೋಕ 11. ಹರೇ ಕೃಷ್ಣ ಮಾತಾಜಿ. ಬಲಂ ಬಲವತಾಂ ಚಾಹಂ ಕಾಮರಾಗಾ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಎಲ್ಲಾ ಚೆನ್ನಾಗ್ ಬಂತು ಮಾತಾಜಿ, ಒಂದ್ ಕಡೆ ಬಿಟ್ಟು. ನೀವೇ ಗಮನಿಸಿದ್ದೀರಾ? ಯಾವ್ದು ಹೇಳಿ? ಏನ್ ಮಾತಾಜಿ? ಎಲ್ಲ ಚೆನ್ನಾಗಿತ್ತು, ಒಂದ್ ಕಡೆ ನೀವು ಗಮನಿಸಿದ್ದೀರಾ ವ್ಯತ್ಯಾಸ ಬಂತು. ಏನ್ ಹೇಳಿ ಅದು? ವರ್ಜಿತಂ. ಸರಿ. ಉಳಿದೆಲ್ಲ ಚೆನ್ನಾಗ್ ಬಿತ್ತು ಮಾತಾಜಿ. ಅಲ್ಲಿ ಮ ಹೇಳಿದ್ರಿ ಅಷ್ಟೇ, ವ್ಯಂಜನ ಹೇಳ್ಬೇಕು ಅಷ್ಟೇ. ವ್ಯಂಜನ ಹೇಳ್ಬೇಕಾಗಿ. ಗೀತಾ ಕೊಡೆಕಲ್ ಮಾತಾಜಿ. ಹರೇ ಗೀತಾ ಕೊಡೆಕಲ್ ಮಾತಾಜಿ ನಿಮ್ಗೆ 12ನೇ ಶ್ಲೋಕ. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ. ಇದು ಇದೆಯಾ, ಏನಾದ್ರು ವ್ಯತ್ಯಾಸ ಇದೆಯಾ? ಹಾ ಕರೆಕ್ಟ್ ಇದೆ. ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ. ನೋಡಿ, ಮತ್ತ ಅಲ್ಲ, ಯಾಕಂದ್ರೆ ತಕ್ಕೆ ದೊಡ್ಡ ತವತ್ತಿಲ್ಲ. ಮತ್ತ ಏವೇತಿ, ಏಣಿ ಇದೆ, ಹಾಗಾಗಿ ಎಳಿಬೇಕು. ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಶ್ಲೋಕ 12. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ
ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಸರಿ ಬಂತು ಮಾತಾಜಿ. ಸರಿ ಹರೇ ಸರಿ ಕೃಷ್ಣ. ಗೀತಾ ಎಂ ಮಾತಾಜಿ. ಗೀತಾ ಮಾತಾಜಿ ನಿಮ್ಗೆ 13ನೇ ಶ್ಲೋಕ. ತ್ರಿಭಿರ್ಗುಣಮಯೈರ್ಭಾವೈ ತ್ರಿಭಿರ್ಗುಣಮಯೈರ್ಭಾವೈ. ಯೈ ಅಲ್ಲಿ ಹೇಳುವಾಗ ಸ್ವಲ್ಪ ಗೊಂದಲ ಆಗುತ್ತೆ. ತ್ರಿಭಿರ್ಗುಣಮಯೈ ಮಯೈ ಯೈ ಯ ಐ. ತ್ರಿಭಿರ್ಗುಣಮಯೈ ಭಾವೈ ಏಭಿ. ಏಣಿ ಇದೆ, ಹಾಗಾಗಿ ಏಳಿಬೇಕು. ಭಿ ಮಹಾಪ್ರಾಣ ಇದೆ. ಏಭಿ ಸರ್ವಮಿದಂ ಜಗತ್. ವ್ಯಂಜನಗತಕ್ಕೆ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ವೆರಿ ನೈಸ್ ಮಾತಾಜಿ. ಒಂದು ಚೂರು ಕೂಡ ಅಲ್ಲಿ ಇಲ್ಲಿ ಆಗ್ಲಿಲ್ಲ. ಇಲ್ಲಿ ಏಭಿಸ್ ಅಲ್ಲಿದು ಕೂಡ ಸರಿಯಾಗಿ ಹೇಳ್ಕೊಟ್ಟಿದ್ರಲ್ಲ. ಸರ್ವಮಿದಂ ಅದನ್ನು ಕೂಡ ಚೆನ್ನಾಗಿ ಸ ಬಂತು ಅಲ್ಲಿ. ವಿಸರ್ಗದ ಸ ಅಂತ ಅಂತಾರೆ ಅದಕ್ಕೆ. ಅದು ಕೂಡ ಒಂದು ಚೂರು ತಪ್ಪಾಗ್ಲಿಲ್ಲ. ವೆರಿ ನೈಸ್ ಮಾತಾಜಿ. ಕೀಪ್ ಇಟ್. ಗಾಯತ್ರಿ ಯಾರ್ ಮಾತಾಜಿ ನಿಮ್ಗೆ 14ನೇ ಶ್ಲೋಕ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಶ್ಲೋಕ 14. ದೇವಿ ಹೇಷ. ದೈವಿ. ದೇವಿ ಅಲ್ಲ ಮತ್ತೆ ದೈವಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ಹರೇ ಕೃಷ್ಣ. ಮಾಯಾಮೇತಾಂ ತರಂತಿ ತೇ. ಸರಿ, ಇದೆಲ್ಲ ಚೆನ್ನಾಗಿತ್ತು ಮಾತಾಜಿ. ಗ್ಯಾಲಕ್ಸಿ ಎಂ ಮಾತಾಜಿ. ರೀನೇಮ್ ಮಾಡ್ಕೊಳ್ಳಿ ಮಾತಾಜಿ. ಗ್ಯಾಲಕ್ಸಿ ಎಂ FO5 ಓಕೆ, ನೀವು ರೀನೇಮ್ ಮಾಡ್ಕೊಳ್ಳಿ ಮಾತಾಜಿ. ಅಲ್ಲಿವರೆಗೂ ನಾವು ನೆಕ್ಸ್ಟ್ ಕೇಳ್ತೇವೆ. ಕೃಷ್ಣಮೂರ್ತಿ ಪ್ರಭುಜಿ ಹೇಳಿ. ಶ್ಲೋಕ 15. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಂ. ನೋಡಿ 3ನೇ ಚರಣ. ಮಾಯಯಾಪಹೃತ ಜ್ಞಾನಾಂ. ಯಾವಾಗ ನೀವು ಯಾ ಎಳಿತೀರಲ್ಲ ಅಲ್ಲಿ ಪಹೃತ ಚೆನ್ನಾಗಿ ಕೂಡುತ್ತೆ. ಮಾಯಯಾಪಹೃತ ಜ್ಞಾನಾಂ ಆಸುರಂ ಭಾವಮಾಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಃ ಮಾಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ದೈನಾವತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗ್ಯಾಲಕ್ಸಿ ಮಾತಾಜಿ ನೀವ್ ಯಾರು ಹೇಳಿ, ನಾವು ರೀನೇಮ್ ಮಾಡ್ತೇವೆ ನಿಮ್ದು. ಇಲ್ಲ, ಅವ್ರೇನು ಅನ್ಮ್ಯೂಟ್ ಮಾಡ್ಕೊಲಿಲ್ಲ ಮಾತಾಜಿ. ಕೆಲವೊಬ್ರಿಗೆ ಗೊತ್ತಿರೋದಿಲ್ಲಲ್ಲ ಮಾತಾಜಿ, ಹಾಗೆ ಇರುತ್ತೆ. ಜಾಯ್ನ್ ಮಾಡಿದ್ರು. ಮಾಡಿದ್ರು. ನಿಮ್ ಹೆಸರು ಹೇಳಿ ಮಾತಾಜಿ. ಗ್ಯಾಲಕ್ಸಿ F05 ಅಂತ ಇದೆ. ಅನ್ಮ್ಯೂಟ್ ಮಾಡ್ಕೊಂಡಿದ್ರ ಹೇಳಿ. ಶಿಲಾದೇವಿ ಇದ್ದೇನೆ. ಶಿಲಾದೇವಿ ಮಾತಾಜಿನಾ? ನೀವ್ ಹೇಳಿ. ಶಿಲಾದೇವಿ ಮಾತಾಜಿ. ಓಕೆ. ಸೊ ಶ್ಲೋಕ 16. ಚತುರ್ವಿಧಾ ಭಜಂತೆ ಮಾಂ ಜನಃ ಸುಕೃತಿರ್ನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, 3ನೇ ಚರಣ. ಆರ್ಥೋ ಆರ್ ಹೇಳಿ, ಆಮೇಲೆ ತೋ ಹೇಳ್ಬೇಕು. ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹೇಳಿ. ಶ್ಲೋಕ 16. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ
अर्थो जिज्ञासुरार्थिर्भिः सुरार्थी ಹರೇ ಕೃಷ್ಣ. ಹಾ ನಾನ್ ಹೇಳ್ತೇನೆ, ರಿಪೀಟ್ ಮಾಡಿ. ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧಾ ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ. ಇಲ್ಲಿ ನಿಮ್ಗೆ ಎರಡು ರಗಳು ಬರುತ್ತೆ. ಸುರಾರ್ಥಾರ್ಥಿ ಅಂದ್ರೆ ಸುರ ಹೇಳ್ಬಿಟ್ಟು ಆಮೇಲೆ ಮತ್ತೆ ಒಂದು ರ ಹೇಳ್ಬೇಕು, ಯಾಕಂದ್ರೆ ಮುಂದೆ ಅರ್ಕಾವಳಿ ಇದೆ ಥಕ್ಕೆ. ಆ ಒಂದು ರ ಮತ್ತೊಮ್ಮೆ ಹೇಳ್ಬೇಕು. ಸುರರ್ಥಾರ್ಥಿ ಸುರರ್ಥಾರ್ಥಿ ಜಿಜ್ಞಾಸು ಸುರಾರ್ಥಿ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಸರಿ ಬಂತು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ 17. ಯಾರು ಹೇಳಿ? ಹರೇ ಕೃಷ್ಣ ಮಾತಾಜಿ. ದಯಾನ್ವಿತ ಮಾತಾಜಿ ನಿಮ್ಗೆ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಇದು 3ನೇ ಚರಣದಲ್ಲಿ ಜ್ಞಾನಿನೋತ್ಯರ್ಥಂ. ಜ್ಞೋ ಎಳೆದಾಗ ತ್ಯರ್ಥಂ ಚೆನ್ನಾಗಿ ಕೂಡುತ್ತೆ. ಹೇಳಿ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಾಂ ಏಕಾಂ ಭಕ್ತಿ. ನಿತ್ಯಯುಕ್ತಃ ಎರಡು ಸೊನ್ನೆಗಳಲ್ಲಿ ಅದಕ್ಕೆ ಹ ಅಂತ ವಿಸರ್ಗ ಅಂತ ಕರೀತಾರೆ, ನೆನಪಿಟ್ಟುಕೊಳ್ಳಿ ಅದು. ನಿತ್ಯಯುಕ್ತಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿಂ ವಿಶೇಷತೆ. ಇಲ್ಲ ಒಂದ್ ನಿಮಿಷ. ಏಕಭಕ್ತಿಂ ಇಲ್ಲ, ಅಲ್ಲಿ ವ ಇದೆ. ಏಕಭಕ್ತಿರ್ವಿಶಿಷ್ಯತೆ ಏಕಭಕ್ತಿರ್ವಿಶೇಷತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ. ಪ್ರಿಯೋ ಹಿ ಜ್ಞಾನಿ ನಿತ್ಯೋರ್ಥಂ. ಜ್ಞಾನಿನೋತ್ಯರ್ಥಂ. ನ್ಯೂತ್ಯರ್ಥಂ. ಓಕೆ, ಅದನ್ನ ಬಿಡಿಸ್ತೇನೆ ನೋಡಿ. ಜ್ಞಾನಿನೋ ತ್ಯರ್ಥಂ. ಜ್ಞಾನಿನೋತ್ಯರ್ಥಂ. ಅಹಂ ಸ ಚ ಮಮ ಪ್ರಿಯಃ. ಅಹಂ ಸ ಚ ಮಮ ಪ್ರಿಯಃ. ಅಭ್ಯಾಸ ಮಾಡಿ. ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಮ್ಯೂಟ್ ಅಲ್ಲಿ ಇಟ್ಕೊಂಡು. ಕೃಷ್ಣಮೂರ್ತಿ ಹೇಳಿದ್ದಾರೆ ಮಾತಾಜಿ ಅವರು. ಈಗ ಮಾತಾಡಿ, ಈಗ ಬಂದಿದೆ. ಅದೇ ಈಗ ಹೇಳಿದ್ದಾರೆ ಮಾತಾಜಿ ಅವರು. ಹೌದಾ? ನಾನು ಈಗ ಹೇಳಿದ್ರಲ್ಲ ಅವ್ರಿಗೆ ಗ್ಯಾಲಕ್ಸಿ ಶೀಲಾದೇವಿ ಮಾತಾಜಿ ಹೇಳೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು. ಓ ಅಚ್ಚಾ ಚಿತ್ರಕಲಾ ಚೆನ್ನಪ್ಪ ಪ್ರಭುಜಿ ಚಿತ್ರಕಲಾ ಮಾತಾಜಿನಿ ಇದ್ದಾರೆ ಅಂತ. ಚಿತ್ರಕಲಾ ಮಾತಾಜಿ ಅವ್ರು ಹೇಳ್ಬೇಕು. ನಿಮ್ಗೆ 15ನೇ ಶ್ಲೋಕ ಚಿತ್ರಕಲಾ ಮಾತಾಜಿ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಚಿತ್ರಕಮಲಾ ಮಾತಾಜಿ ಹೇಳಿ. ಚೆನ್ನಪ್ಪ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 18. ಉದಾರಾಂ ಸರ್ವ ಏವೈತೆ. ಇಲ್ಲ ಪ್ರಭುಜಿ, ಅಲ್ಲಿ ನೋಡಿ ವಿಸರ್ಗ ಇದೆ, ಅನುಸ್ವಾರ ಇಲ್ಲ. ಉದಾರಃ ಸರ್ವ ಏವೈತೆ ಜ್ಞಾನೀತ್ವೈವ ಮೇ ಮತಂ. ಜ್ಞಾನೀತ್ವ
ತ್ವೈವ ಮೇ ಮತಂ. ಪ್ರಭುಜಿ ಹರೇ ಕೃಷ್ಣ ಕೇಳಿ. ತ್ವಾತ್ಮೈವ ತ್ವಾತ್ಮೈವ ಹರೇ ಕೃಷ್ಣ. ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಸ್ತಿತ್ವಃ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ. ಆಸ್ಥಿತಸ್ಸ ಹಿ ಯುಕ್ತಾತ್ಮ. ಅಲ್ಲಿ ಪೂರ್ಣತಃ ಮಧ್ಯದಲ್ಲಿ ಇದ್ದಾಗ ವಿಸರ್ಗ ಪೂರ್ಣ ಉಚ್ಚಾರಣೆ ಬರೋದಿಲ್ಲ. ಉದಾರ ಸರ್ವ ಏವೈತೆ ಬಿಡ್ಲಾರ್ದೆ ಹೇಳ್ಬೇಕು, ಬಟ್ ಅಲ್ಲಿ ಹ ಉಚ್ಚಾರಣೆ ಸ್ವಲ್ಪ ಪ್ರಮಾಣದಲ್ಲಿ ಬರ್ಬೇಕು. ಅದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರುತ್ತೆ ಪ್ರಭುಜಿ. ಇಲ್ಲಿ ಆಸ್ಥಿತ ಬಟ್ ನಿಮ್ಗೆ ಹೇಳಿಕ್ ಬರೋದಿಲ್ಲ, ಅವಾಗ ತಹ ಅಂತ ಉಚ್ಚಾರಣೆ ಮಾಡ್ತೀರಾ. ಬಟ್ ಸರಿಯಾದ ವಿಧಾನ ಅಲ್ಲಿ ಹ ಸ್ವಲ್ಪ ಮಾತ್ರ ಉಚ್ಚಾರಣೆ ಆಗ್ಬೇಕು ಮಧ್ಯದಲ್ಲಿದ್ದಾಗ. ಕೊನೆಗಿದ್ದಾಗ ಮಾತ್ರ ಪೂರ್ಣ ಹ ಉಚ್ಚಾರಣೆ ಆಗ್ಬೇಕು. ಸರಿ. ಯುಕ್ತಾತ್ಮ ಯುಕ್ತಾತ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ. ಮಲ್ಜಮ್ಮ ಮಾತಾಜಿ ನಿಮ್ಗೆ 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಮಾತಾಜಿ ಶ್ಲೋಕ 19. ಊಹಾನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಒಳ್ಳೆ ಪ್ರಯತ್ನ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಬಹೂನಾಂ ಜನ್ಮನಾಮ. ಥ್ಯಾಂಕ್ ಯು. ಒಂದು ಶ್ಲೋಕ ನೋಡೋಣ. ಯಾರಿದ್ದಾರೆ ಮಾತಾಜಿ? ಮಲ್ಜಮ್ಮ ಮಾತಾಜಿ. ಮಲ್ಜಮ್ಮ ಮಾತಾಜಿ ನಿಮ್ಗೆ 20ನೇ ಶ್ಲೋಕ. ಕಾಮೈಸ್ತೈಸ್ತೈರತಜ್ಞಾನಾಃ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಮೈಸ್ತೈಸ್ತೈರತಜ್ಞಾನಾಃ ಪ್ರಪದ್ಯಂತೆ ನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಃ ಸ್ವಯಂ. ಓಕೆ ಮಲ್ಜಮ್ಮ ಮಾತಾಜಿ ಹೇಳ್ತೀರಾ ನೀವು ಇದನ್ನ? ರಿಪೀಟ್ ಮಾಡ್ಲಾ? ಫಸ್ಟ್ ಲೈನ್ ರಿಪೀಟ್ ಮಾಡಿ ಮಾತಾಜಿ. ನಾನ್ ಹೇಳ್ತೇನೆ, ನೀವು ರಿಪೀಟ್ ಮಾಡಿ. ಕಾಮೈಸ್ತೈಸ್ತೈರತಜ್ಞಾನಾಃ ಕಾಮೈಸ್ತೈಸ್ತೈರುತ್ತಜ್ಞಾನಾಃ. ವೆರಿ ನೈಸ್. ಪ್ರಪದ್ಯಂತೆ ನ್ಯದೇವತಾಃ ಪ್ರಪದ್ಯಂತೇನ ದೇವತಃ. ಅಲ್ಲಿ ನೋಡಿ, ಅಲ್ಲಿ ಅವಗ್ರಹ ಇದೆಯಲ್ಲ, ಅವಗ್ರಹ ಅಲೋಪ ಆಗಿದೆ. ಯಾವಾಗ ಅಲೋಪ ಆಗುತ್ತೆ ಅಲ್ಲಿ ಎಳಿಬೇಕು ಅಂತ ಹೇಳಿದ್ದೆ. ಯಾವಾಗ ನೀವು ಎಳಿತೀರೋ ಅಲ್ಲಿ ಆಟೋಮೆಟಿಕ್ ಆಗಿ ತಾನೇ ರಾಗ ಕೂತ್ ಬಿಡುತ್ತೆ. ಪ್ರಪದ್ಯಂತೆ ಪ್ರಪದ್ಯಂತೇನ್ಯ ದೇವತಾಃ. ಪ್ರಪದ್ಯಂತೇನ ದೇವತಃ. ಅಲ್ಲಿ ನಕ್ಕೆ ಯವತ್ತಿರೋ ಕಾರಣ ನ್ಯ ಪ್ರಪದ್ಯಂತೇನ್ಯ ದೇವತಾಃ. ಪ್ರಪದ್ಯಂತೇನ್ಯ ದೇವತಃ. ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ. ದೇವತಾಃ ಅಲ್ಲಿ ತಾ ಇದೆಯಲ್ಲ, ಹಾಗಾಗಿ ವಿಸರ್ಗ ಕೂಡ ಹಾ ಬರುತ್ತೆ. ತಂ ನಿಯಮಮಾಸ್ಥಾಯ. ತಂ ನಿಯಮಮಾಸ್ಥಾಯ. ತಂತಂ ನಿಯಮಮಾಸ್ಥಾಯ. ಅದು ಸರಿ ಬಂತು. ಪ್ರಕೃತ್ಯಾ ನಿಯತಃ ಸ್ವಯಂ. ಪ್ರಕೃತ್ಯಾ ನಿಯತಃ ಸ್ವಯಂ. ನಿಯತಃ ಅಲ್ಲಿ ವಿಸರ್ಗ ಇದೆಯಲ್ಲ, ಹಾಗಾಗಿ ನಿಯತಃ ಸ್ವಯಂ. ಪ್ರಕೃತ್ಯಾ ನಿಯತಃ ಸ್ವಯಂ. ಕೂಡಿ ಹೇಳ್ಬೇಕು, ಅದನ್ನ ಬಿಡಬಾರ್ದು. ಅಲ್ಲಿ ಗ್ಯಾಪ್. ನಿಯತಃ ಸ್ವಯಂ. ನಿಯತಃ ಸ್ವಯಂ. ಮಾತಾಜಿ ನಾನು ಸ್ವಲ್ಪ ಕಷ್ಟ ಇದೆ, ಪ್ರಾಕ್ಟೀಸ್. ಇಲ್ಲ ಏನ್ ಕಷ್ಟ ಇಲ್ಲ, ನೀವು ಮಾಡ್ತೀರಾ ಮಾಡಿ. ಓಕೆ, ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ನಾಳಿನ ತರಗತಿಯಲ್ಲಿ ನೋಡೋಣ. ಇಬ್ರಿದ್ದಾರಾ? ಇವ್ರು ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ ಇಬ್ರೇ ಇದ್ದಾರೆ. ಸರಿ, ಓಕೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ಸುಮಿತ್ರಮ್ಮ ಮಾತಾಜಿ ನಿಮ್ಗೆ 21ನೇ ಶ್ಲೋಕ.
यो यो यां तनुं भक्तः श्रद्धयार्चितुमिच्छति तस्य तस्याचलां श्रद्धां तामेव विदधाम्यहम्. ಸುಮಿತ್ರಮ್ಮ ಮಾತಾಜಿ ಹೇಳ್ತೀರಾ? ಓಕೆ, ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಚೆನ್ನಾಗಿ ಬಂತು ಮಾತಾಜಿ. ಮಹಾಪ್ರಾಣಗಳನ್ನು ಗಮನಿಸಿ ವಿದಧಾಮ್ಯಹಂ. ಮತ್ತೆ ಎರಡನೇ ಚರಣದಲ್ಲಿ ಶ್ರದ್ಧಯಾರ್ಚಿತ ಅಲೋಪ ಆಗಿರೋದನ್ನ ಯಾ ಎಳಿಬೇಕು. ಶ್ರದ್ಧಯಾರ್ಚಿತುಮಿಚ್ಛತಿ. ಸರಿ ಬಂತು. ಓಕೆ, ಎ ಪಿ ಸುಮಿತ್ರಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಮಾತಾಜಿ. ಇಲ್ಲ ಅನ್ಸುತ್ತೆ. ಎಂಡ್ ಮಾಡ್ಬಿಡೋಣ. ಸರಿ, ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.